ಮಧುಗಿರಿ ಪಟ್ಟಣದ ಸರ್ಕಾರಿ ಉರ್ದು ಶಾಲೆಯಲ್ಲಿ ನಮ್ಮ ಮನೆ ಸೇವಾ ಟ್ರಸ್ಟ್ ವತಿಯಿಂದ ನೇತ್ರ ತಪಾಸಣಾ, ಕಣ್ಣಿನ ಶಸ್ತ್ರಚಿಕಿತ್ಸಾ ತಪಾಸಣಾ ಹಾಗೂ ಉಚಿತ ಕನ್ನಡಕ ವಿತರಣಾ ಶಿಬಿರ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಎಲ್ಲ ಜನಾಂಗವನ್ನು ಒಳಪಟ್ಟು ಶಿಬಿರದಲ್ಲಿ 260 ಮಂದಿ ವೈದ್ಯರ ತಂಡ ಆರೋಗ್ಯ ತಪಾಸಣೆ ನಡೆಸಿ ಔಷಧೋಪಚಾರ ನೀಡಿದರು. ಉಚಿತ ಕಣ್ಣಿನ ಪೊರೆ ತಪಾಸಣೆ ನಡೆಸಿ ಕನ್ನಡಕದ ಅವಶ್ಯಕತೆ ಇರುವವರಿಗೆ ಈ ದಿನ ಒಟ್ಟಾರೆಯಾಗಿ 162 ಉಚಿತ ಕನ್ನಡಕ ಸ್ಥಳದಲ್ಲೇ ವಿತರಿಸಲಾಯಿತು ಮತ್ತು 42 ಜನರಿಗೆ ಶಸ್ತ್ರಚಿಕಿತ್ಸೆಯ ಅಗತ್ಯವುಳ್ಳವರಿಗೆ ನಿಗದಿತ ದಿನಾಂಕಕ್ಕೆ ಆಸ್ಪತ್ರೆಗೆ ಕರೆದೊಯ್ದು ಶಸ್ತ್ರಚಿಕಿತ್ಸೆ ಮಾಡಿಸುವುದು. ಮನುಷ್ಯನಿಗೆ ಎಲ್ಲ ಸಂಪತ್ತು ಇದ್ದರೂ ಅದನ್ನು ಸವಿಯಬೇಕಾದರೆ ಆರೋಗ್ಯ ಉತ್ತಮವಾಗಿರಬೇಕು. ಪ್ರಪಂಚ ನೋಡಿ ಆನಂದಿಸಬೇಕಾದರೆ ಕಣ್ಣನ್ನು ಜೋಪಾನವಾಗಿ ಇಟ್ಟುಕೊಳ್ಳಲು ಪ್ರತಿಯೊಬ್ಬರೂ ಮುಂದಾಗಬೇಕು. ಸೂಕ್ಷ್ಮ ಅಂಗ ಕಣ್ಣು ಬದುಕಿಗೆ ಬೆಳಕಾಗಿರಬೇಕಾದರೆ ಹಿರಿಯರಿಗೆ ಮಕ್ಕಳು ಇಂತಹ ಉಚಿತ ತಪಾಸಣೆಗೆ ಕರೆತರುವ ಮೂಲಕ ಹಿರಿಯರ ಸೇವೆಗೆ ಬದ್ಧರಾಗಬೇಕು ಎಂದು ಟ್ರಸ್ಟ್ನ ಅಧ್ಯಕ್ಷರಾದ ಮೊಹಮ್ಮದ್ ಬಿಲಾಲ್ ಸಲಹೆ ನೀಡಿ ಮಾತನಾಡಿ, ಇಂದಿನ ಒತ್ತಡದ ಜೀವನ, ಆಹಾರ ಕ್ರಮದಿಂದ ನಿತ್ಯ ಆರೋಗ್ಯದಲ್ಲಿ ಒಂದಲ್ಲ ಒಂದು ವೈಪರೀತ್ಯ ಕಾಣುತ್ತಿದ್ದೇವೆ. ಪ್ರತಿಯೊಬ್ಬರು 2-3 ತಿಂಗಳಿಗೆ ಒಂದು ಬಾರಿ ಆರೋಗ್ಯ ತಪಾಸಣೆ ಮಾಡಿಕೊಳ್ಳಬೇಕು. ದೇಹದ ಆರೋಗ್ಯ ರಕ್ಷಣೆಯ ಜೊತೆಗೆ ಕಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಎಂದರು. ಟ್ರಸ್ಟ್ನ ಕಾರ್ಯದರ್ಶಿಯಾದ ಇಮ್ತಿಯಾಜ್ ಪಾಷಾ ಮಾತನಾಡಿ, ಕಣ್ಣು ಮಾನವನ ದೇಹದ ಅತಿ ಸೂಕ್ಷ್ಮವಾದ ಅಂಗ. ಅದನ್ನು ಅತಿ ಜಾಗರೂಕತೆಯಿಂದ ಕಾಪಾಡಿಕೊಳ್ಳಬೇಕು. ಬಡ ಜನರಿಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರಗಳು ಅನುಕೂಲವಾಗಿವೆ. ಕಣ್ಣಿನ ದೃಷ್ಟಿ ಎಲ್ಲರಿಗೂ ಮಹತ್ವದ್ದು. ಅದರಲ್ಲೂ ವಿಶೇಷವಾಗಿ ವಯೋವೃದ್ಧರೇ ಹೆಚ್ಚಿನ ಸಂಖ್ಯೆಯಲ್ಲಿ ಕಣ್ಣಿನ ಪೊರೆಗೆ ತುತ್ತಾಗುತ್ತಿದ್ದಾರೆ. ನಿತ್ಯ ಜೀವನದ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲು ಅವರಿಗೆ ಅನುಕೂಲ ಕಲ್ಪಿಸಲು ನಾವು ಈ ಶಿಬಿರವನ್ನು ಆಯೋಜಿಸಿದ್ದು, ಸಾರ್ವಜನಿಕರು ಇದರ ಪ್ರಯೋಜನ ಪಡೆದುಕೊಳ್ಳಿ ಎಂದರು. ಈ ಸಂದರ್ಭದಲ್ಲಿ ಟ್ರಸ್ಟ್ನ ಉಪಾಧ್ಯಕ್ಷರಾದ ಯಾಸ್ಮಿನ್ ತಾಜ್, ಸಹ ಕಾರ್ಯದರ್ಶಿ ಮೊಹಮ್ಮದ್ ಅಬೀದ್ ಅಲಿ, ನಿರ್ದೇಶಕರಾದ ಉರುಜ್ ಪಾಷಾ, ಟ್ರಸ್ಟ್ನ ಸದಸ್ಯರಾದ ರಿಯಾಜ್, ಹಸೀನಾ ಬೇಗಂ, ಮೊಹಮ್ಮದ್ ಜಾಕಿರ್ ಹುಸೇನ್, ಅಬ್ದುಲ್ ಕುದ್ದೂಸ್, ನವಾಬ್ ಜಾನ್, ಮೊಹಮ್ಮದ್ ರಫೀಕ್, ಜಾವೀದ್ ಹುಸೇನ್, ಟೈಲರ್ ಮುನ್ನಾ, ರಫೀಕ್ ಪಾಷಾ, ಅಫ್ತಾಬ್ ಪಾಷಾ ಹಾಗೂ ಎಲ್ಲ ಸದಸ್ಯರು ಇದ್ದರು. ವರದಿ ಅಭಿತ್ ಮಧುಗಿರಿ. ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ ಮನೆ ಸೇವಾ ಟ್ರಸ್ಟ್ ಅಂತ. ಇದು ಸುಮಾರು ನಾವು 3-4 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ವಿ. ಸ್ಟಾರ್ಟ್ ಆಗಿ ಒಂದು 6 ತಿಂಗಳಾಗೈತೆ. ನಮ್ಮ ಅನೇಕ ಕಾರ್ಯಕ್ರಮ ಮಾಡಿದ್ದೀವಿ. ಈ ದಿನ 8/1/2023 ನಮ್ಮ ಮನೆ ಸೇವಾ ಟ್ರಸ್ಟಿಂದ ಕಣ್ಣಿನ ತಪಾಸಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಕಣ್ಣಿನ ತಪಾಸಣೆ, ಗ್ಲಾಸು, ದೂರದೃಷ್ಟಿ ದೋಷ, ಹತ್ರದೃಷ್ಟಿ ದೋಷ ಇರೋರಿಗೆ ಕನ್ನಡಕ ಫ್ರೀಯಾಗಿ ಉಚಿತ ಕನ್ನಡಕ ಹಾಗೂ ಶಸ್ತ್ರಚಿಕಿತ್ಸೆ ಅವ್ರಿಗೆ ಅವರ ಆರೋಗ್ಯ ತಪಾಸಣೆ ಮಾಡಿ ಅವರಿಗೆ ಡೇಟ್ ಕೊಟ್ಟು ಅವರಿಗೆ ಸ್ವತಃ ನಾವೇ ಕರೆದುಕೊಂಡು ಹೋಗಿ ನಾವು ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡು ಬರ್ತೀವಿ. ಈ ಕಾರ್ಯಕ್ರಮನ ನಾವು ಈ ದಿನ ಇಟ್ಕೊಂಡಿದ್ದೀವಿ. ನಮ್ಮ ಟ್ರಸ್ಟಿಗಳಾದ ಅಧ್ಯಕ್ಷರಾದ ಮೊಹಮ್ಮದ್ ಬಿಲಾಲ್, ಉಪಾಧ್ಯಕ್ಷರಾದ ಉರೂಜ್, ಇನ್ನೊಬ್ಬ ಉಪಾಧ್ಯಕ್ಷರಾದ ಯಾಸ್ಮಿನ್ ತಾಜ್ ಮೇಡಮ್ ಅವರು, ಎಲ್ಲ ನಮ್ಮ 17 ಜನ ಟ್ರಸ್ಟಿಗಳಿದ್ದು ನಮ್ಮ ದಯೆ, ನಮ್ಮ ಇದು ಬಡವರ ಸೇವೆ, ಬಡವರ ಇದು ದೇವ. ನಾವು ನಮ್ಮ ಹೆಡ್ಡಿಂಗಲ್ಲೇ ಇದೆ ದೀನದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಹಾಗೂ ದೈವಶಕ್ತಿ, ನಮ್ಮ ತುಮಕೂರು ಸ್ವಾಮೀಜಿಗಳ ದೈವ ದಾರಿಯಲ್ಲಿ ನಾವು ನಡೀತೀವಿ. ಮತ್ತು ನಮ್ಮ ಸೇವಾಕಾಂಕ್ಷೆ ನಮ್ಮ ಮದರ್ ತೆರೇಸಾ ಅವರು ನೀಡಿರುವ ಸೇವೆಯನ್ನು ನಾವು ನೀಡ್ಕೊಂಡು ಹೋಗಬೇಕು ಅಂತ ನಾವು ಈ ಟ್ರಸ್ಟನ್ನು ಮಾಡಿ ಕೆಲಸ ಮಾಡೋಕ್ಕೆ ಎಲ್ಲರೂ ನಾವು ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ಮಧುಗಿರಿ ಕ್ಷೇತ್ರದಲ್ಲಿ ನಮ್ಮ ಮನೆ ಸೇವಾ ಟ್ರಸ್ಟ್ ಕಡೆಯಿಂದ ನಮ್ಮ ಅಲ್ಪಸಂಖ್ಯಾತರಾದ ಅಧ್ಯಕ್ಷರಾದ ಇದು ನಮ್ಮ ಮನೆ ಟ್ರಸ್ಟ್ ಅಧ್ಯಕ್ಷರಾದ ಬಿಲಾಲ್ ಸಾಹೇಬರು ಹಾಗೂ ಉಪಾಧ್ಯಕ್ಷರು ಯಾಸ್ಮಿನ್ ತಾಜ್ ಅವರು ಮತ್ತು ಇಮ್ತಿಯಾಜ್ ಭಾಯಿ ಅವರ ಸೆಕ್ರೆಟರಿ ಅವರು, ಬೇರೆ ಸದಸ್ಯರುಗಳು ಎಲ್ಲ ಸೇರಿ ಇವತ್ತು ಕಣ್ಣಿಂದ ತಪಾಸಣೆಗಳು ಮಾಡ್ತಾಯಿದ್ದೀವಿ. ಈ ಕೆಲಸದಲ್ಲಿ ನಮ್ಮ ಇಮ್ತಿಯಾಜ್ ಭಾಯಿ ಅವ್ರದ್ದು ಭಾಳ ಈ ಮಧುಗಿರಿ ಕ್ಷೇತ್ರದಲ್ಲಿ ಭಾಳ ಅವ್ರದ್ದು ಸಹಕಾರ ಇದೆ. ಇವರು ಬಡವರು ಮತ್ತು ಎಲ್ಲರಿಗೂ ತಗೊಂಡು ನಾವು ನಡ್ಕೊಂಡು ನಾವು ಈ ಸೇವೆಯನ್ನು ಸಲ್ಲಿಸಬೇಕು ಅಂತ ಇವತ್ತು ಅವರು ಭಾಳ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ದೇವರು ಅವರಿಗೆ ನನ್ನ ಕಡೆಯಿಂದ ದೇವರು ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ನಾನು ಹೇಳ್ತಾ ಈ ಮಾತನ್ನು ನಾನು ಮುಗಿಸ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ ಎಲ್ಲರಿಗೂ. ಇವತ್ತು ಭಾಳ ಸಂತೋಷದ ದಿವಸ, ನಮಗೆ ಒಂಥರ ಹಬ್ಬ ಇದ್ದಂಗೆ. ಯಾಕಂದರೆ ಬೆಳಿಗ್ಗೆ 8 ಗಂಟೆಗೆ ಸುಮಾರು ಜನ ಬಂದರು, ಕೈ ಇದು ಮಾಡ್ತಿದ್ರು, ಕೈ ಮುಗಿತಿದ್ರು, ಇಂಥ ಸಮಸ್ಯೆ ಇದೆ, ಅದಿದೆ ಅಂತ, ಕಣ್ಣಿನ ಸಮಸ್ಯೆ ಇದೆ ಅಂತ. ನಾವು ಯಾವಾಗಲೂ ಮಾಡಬೇಕಾಗಿದ್ದ ಕಾರ್ಯಕ್ರಮ ಭಾಳ ಲೇಟಾಗಿ ಮಾಡಿದ್ವಲ್ಲ ನಮ್ಮ ಟ್ರಸ್ಟಿಂದ ಅಂತೇಳಿ ಭಾಳ ನೋವು ಆಯಿತು. ಒಂಥರ ಸಂತೋಷನೂ ಇವತ್ತು.
4 ಜನಕ್ಕೆ ಬಡವರು ಅನುಕೂಲ ಆಗ್ತೈತೆ ನಮ್ಮ ಕಡೆಯಿಂದ, ನಮ್ಮ ಟ್ರಸ್ಟ್ ಕಡೆಯಿಂದ ಅಂತ. ನಾವು ಒಂದೇ ಒಂದು ಏನಂದರೆ ಎಲ್ಲರಿಗೂ ನಮ್ಮ ಟ್ರಸ್ಟ್ ಮೇಲೆ ಆಶೀರ್ವಾದ ಕೊಟ್ಟು ಸಹಕರಿಸಿ ಎಲ್ಲರೂ ಮುಂದೆ ಕಾರ್ಯಕ್ರಮಗಳು ಇನ್ನೂ ಮುಂದೆ ಸುಮಾರು ವಿಶೇಷ ನಮ್ಮ ಸೆಕ್ರೆಟರಿ ಸಾಹೇಬರು ಇಮ್ತಿಯಾಜ್ ಅವ್ರದ್ದು ಆಲೋಚನೆಗಳವೆ. ಲಾಸ್ಟಿಗೆ ಇದು ಏನು ನಮ್ಮ ಮನೆ ವಿದ್ಯಾಮಂದಿರ ತೊಗೊಂಡೋಗ್ಬೇಕು ನಮ್ಮ ಟ್ರಸ್ಟು ಅಂತ ಹೇಳಿ ನಮ್ಮ ಸದಸ್ಯರುಗಳೆಲ್ಲ ಸುಮಾರು ಯೋಚನೆ ಮಾಡಿದ್ದಾರೆ. ದೇವರು ಕಾಪಾಡಿ ಸಾಕು, ಅದಕ್ಕೆ ಇದು ಮಾಡಿದ್ರೆ ಸಾಕು. ಧನ್ಯವಾದಗಳು ಸರ್. ಈ ದಿನ ಇವತ್ತು ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ನಮ್ಮ ಮನೆ ಸೇವಾ ಟ್ರಸ್ಟಿಂದ. ತುಂಬ ಸಂತೋಷ ಆಗ್ತಾಯಿದೆ. ಬಟ್ ಈ ಊರ ಜನ ಮತ್ತು ಬೇರೆಯವರು ಎಲ್ಲ ಸೇರಿ ಈ ನಮ್ಮ ಮನೆ ನಮ್ಮ ಟ್ರಸ್ಟಿಗೆ ಎಲ್ಲ ಸಹಾಯ ಮಾಡಿದ್ರೆ ಮುಂದೆ ಅನುಕೂಲ ಆಗುತ್ತೆ. ತೀರಾ ಇಲ್ಲಿ ಬಡವರಿದ್ದಾರೆ, ಬಡವ್ರುಗಳಿಗೆ ಅನುಕೂಲ ಮಾಡಿಕೊಡೋಕ್ಕೂ ನಮಗೂ ಒಂದು ಅನುಕೂಲ ಆಗುತ್ತೆ. ಅದರಿಂದ ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇರೋದು ನಿಜವಾಗ್ಲೂ ನಮಗೆ ಸಂತೋಷ ಅನ್ನಿಸ್ತಾ ಇದೆ. ಎಲ್ಲ ಬಂದಿದ್ದಾರೆ ಜನ, ಸಾಕಷ್ಟು ಜನ ಬಂದಿದ್ದಾರೆ. ಇದಕ್ಕೆಲ್ಲ ಸೇರಿ ಇದಕ್ಕೆ ಸಹಕಾರ ಕೊಟ್ಟರೆ ಭಾಳ ಒಳ್ಳೆಯದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಟ್ರಸ್ಟಿಗೆ ನಿಮ್ಮ ಕೈಗಳಿಂದ ಎಷ್ಟು ಸಹಾಯ ಆಗುತ್ತೆ ಅಷ್ಟು ಸಹಾಯಗಳು ಎಲ್ಲ ಮಾಡಿಕೊಟ್ರೆ ಅದಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ತುಂಬ ಸಂತೋಷ ಆಗುತ್ತೆ. ಮುಂದಿನ ದಿನದಲ್ಲಿ ಇನ್ನೂ ನಾವು ಸಾಕಷ್ಟು ಕಾರ್ಯಕ್ರಮ ನಾವು ಮಾಡೋಕ್ಕೆ. ಸರ್, ನನ್ನ ಹೆಸರು ಅಬ್ದುಲ್ ರೆಹಮಾನ್ ಅಂತ, ಸಿರಾದಿಂದ ಆಪ್ಟೋಮೆಟ್ರಿಸ್ಟ್ ಲೈಫ್ ಕೇರ್ ಹಾಸ್ಪಿಟ್ಲಿಂದ ಮಾತಾಡ್ತಾ ಇದ್ದೀನಿ. ಸನ್ ಆಪ್ಟಿಕಲ್ಸ್ ಪ್ರೊಫೆಷನ್ ಇದೆ. ಬಟ್ ನಾವು ನಮ್ಮ ಮನೆ ಸೇವಾ ಟ್ರಸ್ಟ್ ಕಡೆಯಿಂದ ಬಂದು ನಾವು ಇಲ್ಲಿ ಉಚಿತವಾಗಿ ಕನ್ನಡಕವನ್ನು ಇವರು ಪ್ರೊವೈಡ್ ಮಾಡ್ತಾಯಿದ್ದಾರೆ. ನಮ್ಮ ಇಮ್ತಿಯಾಜ್ ಅಹಮದ್ ಅವರು, ಅವ್ರ ಕಡೆಯಿಂದ ನಾವು ಬಂದು ಒಂದು ಉಚಿತವಾಗಿ ಕನ್ನಡಕ ತಕ್ಷಣವೇ ಆವಾಗಲೇ ಮಾಡಿಕೊಡ್ತಾಯಿದ್ದೀವಿ. ಇದೇ ಕರ್ನಾಟಕದಲ್ಲಿ ಮೋಸ್ಟ್ಲಿ ಫಸ್ಟ್ ಟೈಮ್ ಇರ್ಬೋದು ಈ ಥರ ಕನ್ನಡಕ ಆವಾಗಲೇ ಕೊಡ್ತಾ ಇರೋದು. ಮೋಸ್ಟ್ಲಿ ಅಲ್ಲೇ ಟೆಸ್ಟ್ ಮಾಡಿ ಕೊಡ್ತಾ ಇರೋದು. ಇವಾಗ ನಾವು ಮಾಡ್ತಾಯಿದ್ದೀವಿ, ಇನ್ನೂ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗಿದೆ. ಇಲ್ಲೇನು ನಮ್ಮ ಮನೆ ಸೇವಾ ಟ್ರಸ್ಟ್ ವತಿಯಿಂದ ಏನು ಉಚಿತವಾಗಿ ಕಣ್ಣಿನ ತಪಾಸಣೆ ಮತ್ತು ಕಣ್ಣಿನ ಕನ್ನಡಕ ಆನ್ ಸ್ಪಾಟಲ್ಲೇ ಕೊಡುವಂಥದ್ದು ಏನು ಹಮ್ಮಿಕೊಂಡಿದ್ದಾರೆ, ಇದು ತುಂಬ ಒಳ್ಳೆಯ ಕೆಲಸ. ಸೊ ಇದರಲ್ಲಿ ನಾವು ಕೂಡ ಭಾಗಿಯಾಗೋದು ನಮಗೆ ತುಂಬ ಸಂತೋಷ ಆಗ್ತಾಯಿದೆ. ಏನು ಇಲ್ಲಿ ತುಂಬ ಜನ ಕಣ್ಣು ಪೊರೆ ಇರುತ್ತೆ, ಸೊ ಮತ್ತು ಅವರಿಗೆ ಕಣ್ಣು ಕಾಣಿಸೋದಿಲ್ಲ, ಅಂಥವ್ರಿಗೆ ಒಂದು ದೃಷ್ಟಿ ಕೊಡುವಂಥ ಕೆಲಸ ಅಂದರೆ ತುಂಬ ಅದು ಒಳ್ಳೆಯ ಕೆಲಸ. ಹಿಂಗೆ ನೋಡಿರ್ಬೋದು, ಒಬ್ಬರಿಗೆ ದೃಷ್ಟಿ ಕೊಡ್ತಾ ಇದ್ದೀವಿ ಅಂದರೆ ಅದು ಒಂದು ತೃಪ್ತಿಕರವಾದಂಥ ಕೆಲಸ, ದೇವರ ಕೆಲಸ ಅಂತ ನಾವು ಭಾವಿಸ್ಬೋದು ಅದನ್ನು. ಸೊ ಅಂಥದ್ದು ಇವ್ರ ಕಡೆಯಿಂದ ಒಂದು ಸೇವಾ ಟ್ರಸ್ಟಿಂದ ಮಾಡ್ತಾ ನಾವು ಅದರಲ್ಲಿ ಭಾಗಿಯಾಗಿದ್ದೀವಿ. ಈಗೇನು ಇಲ್ಲಿರೋವಂಥ ಜನಗಳು ಏನು ಬಂದಿದ್ದಾರೆ ಇವರಿಗೆಲ್ಲ ಕಣ್ಣಿನ ತಪಾಸಣೆ ಮಾಡಿ ಆಪ್ರೇಷನ್ಗಿರೋವಂಥವ್ರಿಗೆ ಸೂಕ್ತವಾದ ಒಂದು ಒಳ್ಳೆಯ ಹಾಸ್ಪಿಟಲ್ ಕಡೆ ಕಳಿಸೋವಂಥದ್ದು, ಮತ್ತು ಉಚಿತವಾಗಿ ಇಲ್ಲೇ ಆನ್ ಸ್ಪಾಟಲ್ಲಿ ಟೆಸ್ಟ್ ಮಾಡಿ ಅವರಿಗೆ ಕಣ್ಣಿಗೆ ಏನು ದೃಷ್ಟಿ ಇದೆ, ದೃಷ್ಟಿ ಅವ್ರಿಗೆ ಏನು ಪವರ್ ಬರುತ್ತೆ ಆ ಪವರ್ನ ಇಲ್ಲೇ ಕನ್ನಡಕ ವಿತರಣೆ ಮಾಡುವಂಥದ್ದು ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ತುಂಬ ಸಂತೋಷ ಆಯಿತು. ನಾವು ಇದರಲ್ಲಿ ಪಾಲ್ಗೊಂಡಿದ್ದೀವಿ, ನಮಗೂ ಸಂತೋಷ ಆಗಿದೆ. ನಮ್ಮ ಹೆಸರು ಮೊಹಮ್ಮದ್ ಆಬಿದ್ ಅಲಿ ಅಂತ. ಈ ದಿನ ನಮ್ಮ ಮನೆ ಸೇವಾ ಟ್ರಸ್ಟ್ ವತಿಯಿಂದ ಮಧುಗಿರಿ ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆ ಆವರಣದಲ್ಲಿ ಒಂದು ಕಣ್ಣಿನ ಶಸ್ತ್ರಚಿಕಿತ್ಸೆ ಹಾಗೂ ಕಣ್ಣಿನ ತಪಾಸಣಾ ಚಿಕಿತ್ಸೆಯನ್ನು ಆಯೋಜಿಸಿದ್ದು. ಈ ಚಿಕಿತ್ಸೆ ಉದ್ದೇಶ ಏನಂದರೆ, ಈಗ ಕಣ್ಣಿನ ದೃಷ್ಟಿ ಏನಿದೆ ತುಂಬ ಪ್ರಾಮುಖ್ಯತೆ ಜೀವನದಲ್ಲಿ. ದೃಷ್ಟಿ ಕಳ್ಕೊಂಡ್ಬಿಟ್ರೆ ಜನ ಬೇರೆಯವ್ರನ್ನ ಅವಲಂಬಿಸಬೇಕಾಗುತ್ತೆ. ಆ ಹಿತದೃಷ್ಟಿಯಿಂದ ನಾವೇನು ಮಾಡಿದ್ದೀವಿ, ಮೊದಲನೇ ಕಾರ್ಯಕ್ರಮವಾಗಿ ನಮ್ಮ ಟ್ರಸ್ಟ್ ವತಿಯಿಂದ ಒಂದು ಕಣ್ಣಿನ ತಪಾಸಣಾ ಶಿಬಿರವನ್ನು ಆಯೋಜಿಸಿದ್ದೀವಿ ಅಂತ ಹೇಳ್ತಾ ಇಷ್ಟಪಡ್ತಾಯಿದ್ದೀವಿ. ಮಸೀದಿ ಮೋಹನ್ ಸಾವರು ಇವರೇ ಅಧ್ಯಕ್ಷರಿದ್ದಕ್ಕೆ ಆಧಾರ್ ಕಾರ್ಡ್, तुम्हारा आधार कार्ड, ರೇಷನ್ ಕಾರ್ಡ್, ಪಾಸ್ಬುಕ್ ಜೆರಾಕ್ಸ್,
ಸರ್ ಆ ಕಡೆ कितने साल से चल रही साल से नहीं है 5 महीने मालूम नहीं है और भी फोन कर माँ ಏನ್ ತೊಂದ್ರೆ ಕಣ್ಣಿನ ತೊಂದ್ರೆ BP ಶುಗರ್ ಏನಾದ್ರು ಇದೆಯಾ साल से नहीं है 5 महीने किधर